ಜನ ಈಗ ಎಲ್ಲ ಚಂದ್ರನ ಮೇಲೆ, ನಮ್ಮ ಇಂಡಿಯಾ ಈಗ ಚಂದ್ರನ ಮೇಲೆ ಹೋಗಿ ಕುಳಿತುಕೊಳ್ಳೋಷ್ಟು ಸಾಹಸನ ಮಾಡಿ ಕೂತ್ಕೊಂಡಿದೆ. ಆದರೆ ಟೇಬಲ್ ಮೇಲೆ ಕೂತ್ಕೊಂಡೇ ಎಷ್ಟೋ ಜನ ಈಗ ಚಂದ್ರನ ಮೇಲೆ ಹೋಗೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಹೌದು, ಒಂದು ಪೆಗ್ ಹಾಕಿದರೆ ಸಾಕು, ಚಂದ್ರ ಏನು ಭೂಮಿಯಿಂದ ಆಚೆನೇ ಹೋಗ್ಬಿಡ್ತಾ ಇದ್ದಾರೆ. ಬರೀ ಗಂಡಸು ಮಾತ್ರ ಅಲ್ಲ ರೀ, ಇತ್ತೀಚೆಗೆ ಹೆಣ್ಮಕ್ಳು ಕೂಡ ಕುಡಿಯೋದನ್ನು ಕಲಿತು ಅಬ್ಬಬ್ಬಬ್ಬಾ, ಈ ಬೆಂಗಳೂರಲ್ಲಂತರೂ ಬೇಡ ಕಣ್ರೆ. ಸಾಯಂಕಾಲ ಆದರೆ ಸಾಕು, ಹೆಣ್ಣು ಗಂಡು ಅನ್ನೋದು ಭೇದ ಭಾವ ಇಲ್ಲ ನೋಡ್ರಿ. ಅದೇ ಅಂತಾರಲ್ಲ, ಕೆಲಸದಲ್ಲಿ ಭೇದ ಭಾವ ಇರಬಾರ್ದು ಅನ್ನೋದಕ್ಕೆ ಹೆಣ್ಮಕ್ಳು ಎಲ್ಲ ಫೀಲ್ಡ್ಗೂ ಇಳ್ಕೊಂಬಿಟ್ಟಿದ್ದಾರೆ. ಹೌದು, ನೀವು ಬನ್ನಿ ಬೇಕಾರೆ ಸಾಯಂಕಾಲ ಕೆಲವೊಂದು ರೋಡುಗಳಲ್ಲಂತರೂ ಬೇಡ, ಅದು ಈ ಕೋರಮಂಗಲ ಬೇಡ, ಈ ಬ್ರಿಗೇಡ್ ರೋಡು ಬೇಡ, ಆಮೇಲೆ ನೀವು MG ರೋಡ್ ಬನ್ನಿ. ಅಬ್ಬಬ್ಬಬ್ಬ, ಗಂಡು ಹೆಣ್ಣು ಭೇದ ಭಾವ ಇಲ್ಲ ಅನ್ನೋದಕ್ಕೆ ಸರಿಸಮಾನವಾಗಿ ಹೋಗುವಂತಹ ಒಂದು ಕಾಲ ಬಂದ್ಬಿಟ್ಟಿದೆ. ಈಗ ಇನ್ನೊಂದು ಏನಪ್ಪ ಆಗಿದೆ ಅಂದರೆ, ಕುಡಿದುಬಿಟ್ಟು ಎಲ್ಲಿ ಗಾಡಿ ಹೊಡ್ಕೊಂಡು ಹೋದರೆ ಹಿಡಿತಾರೆ ಅಂದ್ಬಿಟ್ಟು ಪೊಲೀಸರು ಜನ ಈಗ ಈ ಮೆಟ್ರೋವನ್ನು ಹತ್ತಕ್ಕೆ ಪ್ರಾರಂಭ ಮಾಡಿದ್ದಾರೆ. ನಿಮಗೆಲ್ಲ ಗೊತ್ತಿರುವ ಹಾಗೆ ಮೆಟ್ರೋ ನಮ್ಮ ಬೆಂಗಳೂರಲ್ಲಿ ಬಂದ್ಬಿಟ್ಟು ಸುಮಾರು ವರ್ಷಗಳೇ ಆಗಿದೆ. ಆದರೆ ಅದಕ್ಕಿಂತ ಮೊದಲು ಮೆಟ್ರೋ ಸ್ಟಾರ್ಟ್ ಆಗಿದ್ದು ಇಲ್ಲಿ ಡೆಲ್ಲಿಯಲ್ಲಿ. ಆದರೆ ಮೆಟ್ರೋದ ಬಗ್ಗೆ ಒಂದು ಮಾಹಿತಿ ಕೊಡ್ತಾ ಇದ್ದೀನಿ. ಕುಡುಕರಿಗೆ ಒಳ್ಳೆಯದಾಗಿದೆ, ಇಲ್ಲ ಅಂತ ಇಲ್ಲ, ಆದರೆ ಅತಿಯಾಗಿ ಕುಡಿದ್ರೆ ಅಲ್ಲೂ ಕೂಡ ಬಿಡೋದಿಲ್ಲ, ಗೊತ್ತಾಯ್ತಲ್ಲ. ಆದರೆ ಈ ಮೆಟ್ರೋದಲ್ಲಿ ಏನೇನು ಸಾಮಾನು ತೊಗೊಂಡು ಹೋಗಬೇಕು, ಏನೇನು ಸಾಮಾನು ತೊಗೊಂಡು ಹೋಗೋಕ್ಕಾಗೋದಿಲ್ಲ ಅನ್ನೋ ಕೆಲವೊಂದು ಕಟ್ಟುಪಾಡುಗಳು ಕೂಡ ಇವೆ, ನಿಯಮಗಳು ಕೂಡ ಇವೆ. ಇದು ಬರೀ ಬೆಂಗಳೂರಲ್ಲೇ ಅಲ್ಲ, ನಿಮಗೆ ಇಲ್ಲಿ ಡೆಲ್ಲಿಯಲ್ಲೂ ಕೂಡ ಕೆಲವು ಕಡೆ ಅನ್ವಯ ಆಗುತ್ತೆ. ಆದರೆ ಡೆಲ್ಲಿಯಲ್ಲಿ ಇತ್ತೀಚೆಗೆ ಕೆಲವೊಂದು ನಿಯಮಗಳನ್ನು ಅಲ್ಲಿ ಸಡಿಲಿಸಲಾಗಿದೆ. ಅಂದರೆ ಕೆಲವೊಂದನ್ನು ಈಸಿಯಾಗಿ ಬಿಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್ಲು, ಹೆಚ್ಚು ಜನ ಅದು ಈಗ ಏರ್ಪೋರ್ಟಿಗೆ ಹೋಗುವಂತಹ ಮೆಟ್ರೋ ನೀವು ಹತ್ತಿದರೆ ಏರ್ಪೋರ್ಟಿಂದ ಬರುವಾಗ ಏನು ಮಾಡ್ತಾರೆ, ಅದು ಪರ್ಟಿಕ್ಯುಲರಿ ಅಂತಾರಾಷ್ಟ್ರೀಯ ಪ್ರಯಾಣಿಕರು ಅಲ್ಲಿಂದ ಬರುವಾಗ ಈ ಡ್ಯೂಟಿ ಫ್ರೀ ಇರುತ್ತೆ. ಆ ಡ್ಯೂಟಿ ಫ್ರೀ ಅಂದರೆ ಅಲ್ಲಿ ಹೆಚ್ಚಾಗಿ ಈ ಒಳ್ಳೆ ವಿಸ್ಕಿಗಳು ಕಡಿಮೆ ರೇಟಲ್ಲಿ ಸಿಗುತ್ತೆ. ಓಕೆ, ಡ್ಯೂಟಿ ಫ್ರೀಯಾಗಿ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಒಳ್ಳೆಯ ಒಂದು ವಿಸ್ಕಿ ಬ್ಲ್ಯಾಕ್ ಲೇಬಲ್ ಹೊರಗಡೆ ಕನಿಷ್ಠ ಪಕ್ಷ 8-10 ಸಾವಿರ ಇತ್ತು ಅಂದರೆ ಅಲ್ಲಿ ನಿಮಗೆ 2,500-3 ಸಾವಿರ ರೂಪಾಯಿಗೆ ಸಿಕ್ಬಿಡುತ್ತೆ. ಅದೇ ಶಿವಾಜಿರಿಗಲ್ಲೂ ಕೂಡ ನಿಮಗೆ ಹೆಚ್ಚು ಕಡಿಮೆ ಹೊರಗಡೆ ಒಂದು 10 ಸಾವಿರ ಇದ್ದರೆ ಇಲ್ಲೂ 2,500-3 ಸಾವಿರಕ್ಕೆ ಸಿಕ್ಬಿಡುತ್ತೆ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಬಾಟಲ್ಗಳನ್ನು ಎತ್ಕೊಂಡ್ಬಂದ್ಬಿಟ್ಟು ಬಸ್ಸು, ಕಾರು ಅಥವಾ ಇತ್ತೀಚೆಗೆ ಮೆಟ್ರೋದಲ್ಲೂ ಕೂಡ ಬರೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೇನು ಮಾಡಿದ್ದಾರೆ ಅಂದರೆ, ಡೆಲ್ಲಿಯಲ್ಲಿ ಈ ಬರೀ ಏರ್ಪೋರ್ಟಿಂದ ಬರುವಂತಹ ಮೆಟ್ರೋ ಏನಿದೆಯಲ್ಲ, ಅಲ್ಲಿ ಮಾತ್ರ ನಿಮಗೆ ಮೆಟ್ರೋದಲ್ಲಿ ಬಾಟಲ್ಗಳನ್ನು ತೆಗೆದುಕೊಂಡು ಹೋಗ್ಬೋದು ಅಂತ ಒಂದು ನಿಯಮನ ಸಡಿಲು ಮಾಡಿದ್ದಾರೆ, ಅಂದರೆ ಬಿಟ್ಟಿದ್ದಾರೆ. ಮೊದಲು ನಿಯಮ ಇತ್ತು, ಏನೇ ಇದ್ದರೂ ಸರಾಯಿನ ತೊಗೊಂಡು ಹೋಗೋಂಗಿಲ್ಲ ಎಲ್ಲಿ ಮೆಟ್ರೋದಲ್ಲಿ. ಆದರೆ ಏನೀಗ ಏರ್ಪೋರ್ಟಿಂದ ಏನು ಬರುತ್ತಲ್ಲ ಮೆಟ್ರೋ, ಆ ಏರ್ಪೋರ್ಟಿಂದ ಬರುವಂಥ ಮೆಟ್ರೋದಲ್ಲಿ ಮಾತ್ರ ನಿಮಗೆ ಬಾಟ್ಲ್ಗಳನ್ನು ಎತ್ಕೊಂಬರೋಕ್ಕೆ ಅವಕಾಶ ಇದೆ. ಯಾಕಂದರೆ ಈ ಡ್ಯೂಟಿ ಫ್ರೀ ಅಂತ ತೊಗೊಂಬರ್ತಾರಲ್ಲ ಜನ, ಅವ್ರು ಎತ್ತಬೇಕು ಹೇಳಿ, ಮತ್ತು ಪಾಪ ದುಡ್ಡೇ ಇರೋದಿಲ್ವಲ್ಲ ಅವರಿಗೆ, ಎಲ್ಲನೂ ಖರ್ಚು ಮಾಡಿ ಬಿಟ್ಟಾಕ್ಬಿಟ್ಟಿರ್ತಾರೆ ಅಲ್ಲೇ. ಬಾಟ್ಲ್ ಮೇಲೆ ಬಾಟ್ಲ್ ತೊಗೊಂಡು ಎಲ್ಲ ದುಡ್ಡು ಖರ್ಚಾಗಿರುತ್ತೆ. ಆವಾಗ ಅವ್ರ ಹತ್ರ ದುಡ್ಡೇ ಇರೋದಿಲ್ಲ ಇಲ್ಲಿ ಕ್ಯಾಬಲ್ಲಿ ಹತ್ಕೊಳ್ಳೋಕ್ಕೆ. ಅದಕ್ಕೆ ಅವರು ಮೆಟ್ರೋದಲ್ಲಿ ಬರ್ತಾರೆ. ಪಾಪ ಈಗ ಅವರು ಅಷ್ಟು ದುಡ್ಡು ಕೊಟ್ಟು ತೊಗೊಂಬಂದಾಗ ನೀವು ಬಿಡಲಿಲ್ಲ ಅಂದರೆ ಹೆಂಗೆ ಮಾಡಬೇಕು ಅವ್ರೀಗ? ಅದಕ್ಕೆ ಇತ್ತೀಚೆಗೆ ಡೆಲ್ಲಿ ಸರ್ಕಾರ ಅಲ್ಲಿಂದ ಏನು ಬರ್ತಾರಲ್ಲ ಅವ್ರಿಗೆ ಮಾತ್ರ ಫ್ರೀ ಬಿಟ್ಟಿದ್ದಾರೆ. ಈಗ ಬೆಂಗಳೂರಲ್ಲಿ ಕುಡುಕರು ಸಹಿತ ಅವರೇನಂತ ಇದ್ದಾರೆ, ನಮಗೂ ಅದೇ ನಿಯಮವನ್ನು ಇಲ್ಲೂ ಅನ್ವಯಿಸಬೇಕು, ಅಲ್ಲೂ ಮೆಟ್ರೋ ಒಂದೇ, ಇಲ್ಲೂ ಮೆಟ್ರೋ ಒಂದೇ, ಯಾಕೆ ನಮಗೆ ಇಲ್ಲಿ ಬಿಡ್ತಾ ಇಲ್ಲ ಅಂತ ಒಂದು ಪ್ರಶ್ನೆ ಇದೆ. ಅದು ಇತ್ತೀಚೆಗೆ ಒಬ್ಬ ಹುಡುಗಿ ಯಾವುದೋ ಒಂದು ಬ್ಯಾಗಲ್ಲಿ ಬರೀ ಲ್ಯಾಪ್ಟಾಪ್ ಇಟ್ಕೊಂಡಿರೋ ಬ್ಯಾಗಲ್ಲಿ ಕೇಳಿ, ಇದು ಮಜಾ ಕೇಳಿ ನೀವು, ಲ್ಯಾಪ್ಟಾಪ್ ಇಟ್ಕೊಂಡಿರೋ ಬ್ಯಾಗಲ್ಲಿ ಬರೀ ಲ್ಯಾಪ್ಟಾಪ್ ಇಲ್ಲ, ಅದರಲ್ಲಿ ಬರೀ ಬಾಟಲ್ಗಳೇ ಇದೆ. ಇತ್ತೀಚೆಗೆ ಅದನ್ನು ಏನು ನೀವು ಫಾರ್ ಎಕ್ಸಾಂಪಲ್ ಮೆಟ್ರೋದಲ್ಲಿ ಹೋಗಬೇಕು ಅಂದರೆ ನಿಮ್ಮ ಹತ್ರ ಲಗೇಜ್ ಇದ್ದರೆ ಅವ್ರು ಡೈರೆಕ್ಟಾಗಿ ಬಿಡೋದಿಲ್ಲ ರೀ ಸ್ವಾಮಿ, ಯಾರನ್ನೂ ಬಿಡೋದಿಲ್ಲ. ಅಲ್ಲಿ ನೀವು ಖಾಲಿ ಇದ್ದರೂ ಸಹಿತ ನಿಮ್ಮನ್ನು ಫುಲ್ ಒಂದ್ಸರಿ ಸ್ಕ್ಯಾನ್ ಮಾಡೇ ಬಿಡ್ತಾರೆ. ಎಲ್ಲಾದರೂ ನೀವು ಪಾಕೆಟಲ್ಲಿ ಚಾಕುನೋ ಚೂರಿನೋ, ಗೊತ್ತಲ್ಲ ನಮ್ಮ ಟೆರ್ರಿಸ್ಟ್ ಜನ, ನಮ್ಮ ಶಾಂತಿ ದೂತರು ಎಷ್ಟು ಟೆರರಿಸ್ಟ್ ಆ್ಯಕ್ಟಿವಿಟಿಗಳನ್ನು ಮಾಡ್ತಾರೆ ಅಂದ್ಬಿಟ್ಟು, ಅಂಥವ್ರಿಗೆ ಎಲ್ಲರೂ ಯಾರೋ ಸಿಕ್ಬಿಡ್ತಾರೆ ಅಂದ್ಬಿಟ್ಟು ಎಲ್ಲ ಕಡೆ ಒಂದು ರೀತಿ ಏನತ್ತಪ್ಪ ಅಂದರೆ ನಿಮಗೆ ಸ್ಕ್ಯಾನ್ ಮಾಡ್ತಾರೆ. ಆ ಸ್ಕ್ಯಾನ್ ಮಾಡುವಾಗ ಅಲ್ಲೇನಾದರೂ ಇತ್ತು ಅಂದರೆ ನೀವು ಕೊಡಬೇಕು, ಇಲ್ಲ ವಾಪಸ್ ಹೋಗಬೇಕು. ಅದೇ ಥರ ನೀವು ಏನು ಲಗೇಜ್ಗಳನ್ನ ತೊಗೊಂಡೋಗ್ತೀರಲ್ಲ, ಆ ಲಗೇಜ್ ಕೂಡ ಕೆಲವೊಂದು ನಿಯಮಗಳಿವೆ. ಓಕೆ, ಆ ನಿಯಮಗಳನ್ನೇ ನಾನು ಅನುಸರಿಸಲೇಬೇಕು. ಅಲ್ಲೇನಪ್ಪ ಅಂದರೆ 15 kg ಮೇಲೆ ನೀವು ಫಸ್ಟ್ ಆಫ್ ಆಲು ಲಗೇಜನ್ನು ಎತ್ಕೊಂಡು ಹೋಗೋ ಆಗಿಲ್ಲ.
ಬೆಂಗಳೂರಲ್ಲೂ ಕೂಡ ಅದು ನಿಯಮ ಇದೆ, 15 kg ಮೇಲ್ಪಟ್ಟು ನೀವು ಲಗೇಜನ್ನು ಎತ್ಕೊಂಡು ಹೋಗಂಗಿಲ್ಲ. ಅದಕ್ಕಿಂತ ಜಾಸ್ತಿ ಆದರೆ ಅದನ್ನು ವಾಪಸ್ ಹೋಗಬೇಕು, ಇಲ್ಲ ಕಡಿಮೆ ಮಾಡಿ ನೀವು ಹೋಗಬೇಕು. ಆ ಥರ ನಿಯಮ ಇದೆ. ಏನೋ ಆ ಕಡೆ ಈ ಕಡೆ 1-2 kg ನಡೆಯುತ್ತಾರೆ, ಅದೇ ಥರ ಅಷ್ಟೊಂದು ಸ್ಟ್ರಿಕ್ಟ್ ಆಗಿಲ್ಲ. ಆದರೆ ನೀವು ಮೂಟೆಗಳನ್ನೇ ಈ ಫಾರ್ ಎಕ್ಸಾಂಪಲ್ ನೀವು ಬಸ್ಸಲ್ಲಿ ಹತ್ತುವಾಗ ಕೆಲವೊಬ್ಬರು ದೊಡ್ಡ ದೊಡ್ಡ ಗೋಣಿ ಚೀಲನೇ 1 ಕ್ವಿಂಟಲ್ ಗಂಟಲೆ ನೀವು ತೊಗೊಂಡು ಬಂದುಬಿಟ್ಟು ಸೀಟಲ್ಲಿ ಇಡ್ತೀರ, ಬಸ್ ಸೀಟಲ್ಲಿ. ಆ ಥರ ಮೆಟ್ರೋದಲ್ಲಿ ಮಾಡೋಕ್ಕಾಗೋದಿಲ್ಲ, ಆಯಿತಾ. ಅದಕ್ಕೆ ಅವರು ಒಂದು ನಿಯಮ ಮಾಡಿದ್ದಾರೆ. ಇಲ್ಲ ಅಂದರೆ ಎಲ್ಲ ತರಕಾರಿ ಮಾರೋರು, ಕಾಳು ಬೆಳೆ ಮಾರೋರೆಲ್ಲ ಮೆಟ್ರೋ ಹತ್ಕೊಂಡು ಹೋಗ್ಬಿಡೋರು ಅಲ್ವಾ, ಆರಾಮಾಗಿ ಹೋಗ್ಬೋದಲ್ವಾ ಎತ್ಕೊಂಬಂದ್ಬಿಟ್ಟು. ಅದಕ್ಕೆ ಅವರೇನು ಮಾಡಿದ್ದಾರೆ, ಕಟ್ಟುನಿಟ್ಟಾದ ಕೆಲವೊಂದು ನಿಯಮಗಳು ಮಾಡಿದ್ದಾರೆ. ಅದೇನಪ್ಪ ಅಂದರೆ 15 kg ಮೇಲೆ ತೊಗೊಂಡು ಹೋಗಂಗಿಲ್ಲ. ನಾನು ಹೇಳಿದ್ನಲ್ಲ, ಆ ಕಡೆ ಈ ಕಡೆ 1 kg 2 kg ಗೊತ್ತಾಗುತ್ತೆ ಅವ್ರಿಗೂ. ಯಾರು ಈ ಫಾರ್ ಎಕ್ಸಾಂಪಲ್ ಊರಿಂದ ಬರೋರೆಲ್ಲ ಏನಾಗುತ್ತೆ ಅಂದರೆ ಪಾಪ ಏನೋ ಒಂದು ಲಗೇಜ್ ತೊಗೊಂಬಂದಿರ್ತಾರೆ, ಹೆಚ್ಚು ಕಡಿಮೆ ಆಗಿರುತ್ತೆ, ಬಿಟ್ಬಿಡ್ತಾರೆ. ಆದರೆ ಒಂದು ನಿಯಮ ಏನದೆಯಪ್ಪ ಅಂದರೆ ಬೆಂಗಳೂರು ಮೆಟ್ರೋದಲ್ಲಿ ಸರಾಯಿಯನ್ನು ತೊಗೊಂಡು ಹೋಗೋ ಹಾಗಿಲ್ಲ. ಅದು 90 ಆಗಲಿ 30 ಆಗಲಿ, 1 ಬಾಟ್ಲೇ ಆಗಲಿ, ಕ್ವಾರ್ಟರ್ ಬಾಟ್ಲೇ ಆಗಲಿ, ಫುಲ್ ಬಾಟ್ಲೇ ಆಗಲಿ, ಹಾಫ್ ಲೀಟ್ರ್ ಬಾಟ್ಲೇ ಆಗಲಿ, ಸರಾಯಿ ಮಾತ್ರ ತೊಗೊಂಡು ಹೋಗೋಂಗಿಲ್ಲ. ತೊಗೊಂಡು ಆದರೆ ನಿಮಗೆ ಅಲ್ಲಿ ಬಿಡೋದಿಲ್ಲ, ಸ್ಕ್ಯಾನ್ ಆಗುತ್ತಲ್ಲ ಬ್ಯಾಗು. ಸೊ ಆ ಟೈಮಲ್ಲಿ ನಿಮ್ಮನ್ನು ನಿಲ್ಲಿಸ್ತಾರೆ. ಅದಕ್ಕೆ ಆದರೆ ಇತ್ತೀಚೆಗೆ ಒಬ್ಬಳು ಹುಡುಗಿ, ಅದೇನೋ ಗೊತ್ತಿಲ್ಲ ಪಾಪ, ಅಮ್ಮನಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ, ತಾನೇನೋ ನಾರ್ಮಲ್ ಟ್ರೈನೋ, ಯಾಕಂದರೆ ಈ ಗೋವಾದಿಂದ ಬರುವಾಗ ಟ್ರೈನಲ್ಲಿ ಬರುವಾಗ ಸೂಟ್ ಕೇಸ್ ತುಂಬ, ಬ್ಯಾಗ್ ತುಂಬ ಎಲ್ಲ ಬರೀ ಎಣ್ಣೆ ಬಾಟ್ಲಿಗಳೇ ಇರ್ತವೆ. ನೀವು ಹೆಚ್ಚಾಗಿ ಟ್ರೈನಲ್ಲಿ ಬರುವಾಗ ಯಾರನ್ನು ಚೆಕ್ ಮಾಡೋದಿಲ್ಲ ಹೆಚ್ಚಾಗಿ. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಹೆಚ್ಚಾಗಿ ಟ್ರೈನಲ್ಲಿ ಬರೋರೆಲ್ಲ ಬರೀ ಬಾಟ್ಲಿಗಳೇ ತುಂಬ್ಕೊಂಬರ್ತಾರೆ. ಅದೇ ನೀವು ಕಾರಲ್ಲಿ ಹೋಗಬೇಕು ಅಂದರೆ ಹಿಡಿತಾರೆ, ಅದು ಗ್ಯಾರಂಟಿ. ಅದೇ ರೀತಿ ಇಲ್ಲಿ ಹುಡುಗಿ ಒಬ್ಬಳು ಯಾವುದೋ ಫ್ರೆಂಡ್ ಮನೆಯಿಂದ ಫ್ರೆಂಡ್ ಮನೆಗೆ ಹೋಗೋಕ್ಕೆ ತನ್ನಲ್ಲಿರೋ ಬಾಟ್ಲಿಗಳನ್ನ ಎತ್ಕೊಂಡು ಮೆಟ್ರೋದಲ್ಲಿ ಹತ್ತಕ್ಕೆ ಹೋಗಿದ್ದಾಳೆ. ಆವಾಗ ಹಿಡಿದಿದ್ದಾರೆ. ಅದಕ್ಕೆ ರಂಪಾಟ ಹುಡುಗಿದು. ನಾನು ಬಾಟ್ಲು ಎತ್ಕೊಂಡು ಬೇರೆ ಕಡೆ ಎಲ್ಲ ಆರಾಮಾಗಿ ಓಡಾಡ್ತೀನಿ, ಬಾಟ್ಲು ಎತ್ಕೊಂಡು ನೀವು ಮೆಟ್ರೋದಲ್ಲಿ ನಂಗೆ ಅಲವ್ ಮಾಡೋದು ಇಲ್ಲಮ್ಮ, ಮೆಟ್ರೋದಲ್ಲಿ ಕುಡ್ಕೊಂಡು ಹೋಗೋದು ಅಥವಾ ಬಾಟ್ಲಿಗಳನ್ನು ಎತ್ಕೊಂಡು ಹೋಗೋದು ಅಲವ್ ಇಲ್ಲ ಅಂತ ಇದು ಮಾಡಿದ್ದಾರೆ. ಅದಕ್ಕೆ ಅವಳು ಮೋಸ್ಟ್ಲಿ ಡೆಲ್ಲಿ ಇರಬೇಕು. ಅವಳಲ್ಲಿ ದೊಡ್ಡ ರಂಪಾಟ ಮಾಡಿದ್ದಾಳೆ. ನಮ್ಮ ಡೆಲ್ಲಿಯಲ್ಲಿ ಆ ಥರ ಇಲ್ಲ, ಡೆಲ್ಲಿಯಲ್ಲಿ 2 ಬಾಟ್ಲಿಗಳನ್ನ ಫ್ರೀಯಾಗಿ ಬಿಡ್ತಾವ್ರೆ ಅಂತ ಹೇಳಿದ್ದಾರೆ. ಸೊ ಈಗ ಇದನ್ನು ಕೇಳಿದಂತಹ ನಮ್ಮ ಎಣ್ಣೆ ಪ್ರಿಯರು ಅವರೂ ಕೂಡ ಈಗ ಹೇಳ್ತಾ ಇದ್ದಾರೆ, ಡೆಲ್ಲಿಗೊಂದು ನ್ಯಾಯ, ಬೆಂಗಳೂರಿಗೊಂದು ನ್ಯಾಯ. ಅದೇಂಗ್ರಿ ಸಾಧ್ಯ ಅಂದ್ಬಿಟ್ಟು ನಮ್ಮ ಬೆಂಗಳೂರಲ್ಲಿ ನೀವು 2 ಬಾಟ್ಲಿಗಳನ್ನ ಕಂಪಲ್ಸರಿಯಾಗಿ ಮೆಟ್ರೋದಲ್ಲೂ ಕೂಡ ಹೋಗೋಕ್ಕೆ ಬಿಡಬೇಕು. ಅದು ಏನಪ್ಪ ಅಂದರೆ ಒಂದು ಕಂಡೀಷನ್ ಇದೆ, ಅವು ಬಾಟ್ಲಿಗಳು ಸೀಲ್ ಆಗಿರಬೇಕು, ತೆಗೆದಿರಬಾರ್ದು. ಏನೋ ಆಡ್ತಾರೆ ಅಂದರೆ ಮೆಟ್ರೋದಲ್ಲಿ ಹತ್ಕೊಬಿಟ್ಟು ಕುಡ್ಕೊಂಡು ಅದೇ ಬಾಟ್ಲಿಯಲ್ಲಿ ಅಲ್ಲೇನಾದರೂ ಗಲಾಟೆಗಳನ್ನ ಮಾಡಿದರೆ ಸರಿ ಹೋಗೋದಿಲ್ವಲ್ಲ. ಅದಕ್ಕೆ ಅವು ಸೀಲ್ ಆಗಿರಬೇಕು ಅಂತ ಒಂದು ನಿಯಮ ಇದೆ ಡೆಲ್ಲಿಯಲ್ಲಿ. ಅದಕ್ಕೆ ಅದೇ ನಿಯಮನ ನೀವು ಬೆಂಗಳೂರಲ್ಲಿ ಮಾಡಿ ಅಂತ ಈಗ ಸರ್ಕಾರದ ಹಿಂದೆ ಬಿದ್ದಿದ್ದಾರೆ. ನೋಡೋಣ ನಮ್ಮ ಸರ್ಕಾರ ಏನು ಮಾಡುತ್ತೆ ಏನಿಲ್ವೋ ಅಂತ ಕಾದು ನೋಡಬೇಕಾಗಿದೆ. ಆದರೆ ಈ ಒಂದು ಇಂಟ್ರೆಸ್ಟಿಂಗ್ ಮಾಹಿತಿ ಮತ್ತು ಇಂಟ್ರೆಸ್ಟಿಂಗ್ ಘಟನೆನ ನಿಮ್ಮ ಜೊತೆ ಶೇರ್ ಮಾಡಬೇಕಂತ ನನಗನ್ನಿಸ್ತು. ಅದಕ್ಕೆ ಶೇರ್ ಮಾಡಿದ್ದೀನಿ ಸ್ನೇಹಿತರೆ. ಇದರ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಎಣ್ಣೆನ ಮೆಟ್ರೋದಲ್ಲಿ ಬಿಡಬೇಕೋ ಬೇಡವೋ ಅನ್ನೋದನ್ನು ದಯವಿಟ್ಟು ಹಾಕಿ. ನೋಡೋಣ ಸರ್ಕಾರ ಇದ್ರ ಬಗ್ಗೆ ಏನೊಂದು ಅವರ ಒಂದು ಏನು ಕಳಕಳ ಏನಿದೆ ಈ ಒಂದು ಎಣ್ಣೆ ಬಗ್ಗೆ ಅವರೇ ತೀರ್ಮಾನ ತಗೊಳ್ಳಿ. ಅದು ಮುಂದೆ ಏನಾಗುತ್ತೆ ಅನ್ನೋದನ್ನು ಮುಂದಿನ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೆ ನಿರೀಕ್ಷಿಸಿ, ವೀಕ್ಷಿಸಿ. ಹರ್ ಹರ್ ಮಹಾದೇವ್ ಸ್ನೇಹಿತರೆ.